ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಿಥಿಲಾವಸ್ಥೆಯನ್ನ ಹೊಂದಿರುವ ಹಲವು ಸೇತುವೆಗಳ ಮೇಲಿನ ಸಂಚಾರವನ್ನು ಘನ ವಾಹನಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ನಿಷೇಧವನ್ನ ಹೇರಿದ್ದಾರೆ. ಅದರಂತೆ ಬಂಟ್ವಾಳ ಕ್ಷೇತ್ರ ವ್ಯಾಪ್ತಿಯ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರವನ್ನ ಸಂಪರ್ಕಿಸುವ ಪ್ರಮುಖ ಸೇತುವೆ ಅಡ್ಡೂರಿನಲ್ಲೂ ಘನ ವಾಹನಗಳ ಸಂಚಾರವನ್ನ ನಿರ್ಬಂಧಿಸಲಾಗಿದ್ದು, ಈ ಮಾರ್ಗವಾಗಿ ತೆರಳುವ ಪ್ರಯಾಣಿಕರು, ಶಾಲಾ ವಿದ್ಯಾರ್ಥಿಗಳು ಸೂಕ್ತ ಬಸ್ಸಿನ ವ್ಯವಸ್ಥೆ ಇಲ್ಲದೆ ಕಂಗೆಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದೀಗ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಅವರ ವೈಯಕ್ತಿಕ ನೆರವಿನ ಹಿನ್ನೆಲೆಯಲ್ಲಿ ಮಿನಿ ಬಸ್ಸಿನ ಸೌಕರ್ಯವನ್ನು ಒದಗಿಸಲಾಗಿದ್ದು, ಕ್ಷೇತ್ರ ಪರಿಸರದಲ್ಲಿ ಬಸ್ಸಿಗೆ ಪೂಜೆ ಮಾಡುವ ಮೂಲಕ ಸಂಚಾರಕ್ಕೆ ಚಾಲನೆ ನೀಡಲಾಯಿತು. ಸೇತುವೆ ಸರಿಯಾಗುವವರೆಗೆ ಈ ಸೇವೆ ಉಚಿತವಾಗಿ ನೀಡಲಾಗುವುದೆಂದು ಶಾಸಕ ರಾಜೇಶ್ ನಾಯ್ಕ್ ಹಾಗೂ ಇದರ ಉಸ್ತುವಾರಿಯನ್ನ ವಹಿಸಿಕೊಂಡಿರುವವರು ಹೇಳಿದ್ದಾರೆ. ಈ ವ್ಯವಸ್ಥೆ ಮೂಲಕ ಊರಿನ ನಾಗರಿಕರು ಹಾಗೂ ದೇವಸ್ಥಾನಕ್ಕೆ ಆಗಮಿಸುವ ಬರುವವರಿಗೆ ಭಕ್ತರಿಗೆ ನೆರವಾಗಲಿದೆ. ದೇಗುಲ ಮುಂಭಾಗದಲ್ಲಿ ಬಸ್ಸಿನ ಸೇವೆಗೆ ಚಾಲನೆ ನೀಡುವ ಸಂದರ್ಭ ಶಾಸಕ ರಾಜೇಶ್ ನಾಯ್ಕ್ ಸೇರಿದಂತೆ ದೇಗುಲದ ಆಡಳಿತ ಮಂಡಳಿ ಸದಸ್ಯರು, ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪೊಳಲಿ ಸೇತುವೆಯಿಂದ ದೇವಸ್ಥಾನದವರೆಗೆ ಬರುವ ಭಕ್ತಾಭಿಮಾನಿಗಳಿಗೆ ಉಚಿತವಾಗಿ ಸೇವೆಯನ್ನು ನಮ್ಮ ಕ್ಷೇತ್ರದ ಶಾಸಕರಾದಂಥ ಮಾನ್ಯ ರಾಜೇಶ್ ನಾಯ್ಕರವರ ಮುತುವರ್ಜಿಯಿಂದ ಅವರದ್ದು ನಾವು ನಿನ್ನೆ ಒಂದು ಬೇಡಿಕೆ ಇಟ್ಟಾಗ ಕೂಡಲೇ 24 ಗಂಟೆವರೆಗೆ ಅದಕ್ಕೆ ಸ್ಪಂದಿಸಿದ್ದಾರೆ. ಅದು ಭಕ್ತಾಭಿಮಾನಿಗಳಿಗೆ ಹೋಗಲಿಕ್ಕೆ ಬರಲಿಕ್ಕೆ. ಆದರೆ ಇದರ ವಿಶೇಷ ಏನಂದರೆ ಊರ ಮಹನೀಯರೆಲ್ಲ ಅಂದರೆ ಅಂಗವಿಕಲರು ಯಾರಾದರೂ ನಡ್ಕೊಂಡು ಬರೋವರಿಗೆ ತೊಂದರೆ ಆಗ್ತದೆ ಮತ್ತು ಜಾಸ್ತಿ ಪ್ರಾಯದವರಿಗೆ ಆಚೆ ಈಚೆ ಹೋಗಲಿಕ್ಕೆ ತೊಂದರೆ ಆಗ್ತದೆ ಎಂಬ ಒಂದು ಭಾವನೆಯಿಂದ ನಾವು ನಿನ್ನೆ ನಮ್ಮಲ್ಲಿ ನಾವು ಕೂತು ಮಾತಾಡುವಾಗ ರಾಜೇಶ್ ನಾಯ್ಕರವರನ್ನು ಭೇಟಿಯಾಗಿ ಅವರು ಕೂಡಲೇ ಅದಕ್ಕೆ ಸ್ಪಂದಿಸಿದ್ದಾರೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು. ಮೊನ್ನೆ ಒಂದು ವಾರದಿಂದ ಪೊಳಲಿ ಸೇತುವೆಯಲ್ಲಿ ಘನ ವಾಹನಗಳಿಗೆ ಈಗ ಅವಕಾಶ ಇಲ್ಲ. ಬಸ್ನ ವ್ಯವಸ್ಥೆ ಎಲ್ಲ ಪೊಳಲಿಂದ ಇದರಲ್ಲಿ ಅಡ್ಡೂರಿಗೆ ಹೋಗುವಂಥ ವ್ಯವಸ್ಥೆ ಇಲ್ಲ. ಅದರಿಂದಾಗಿ ಸಾರ್ವಜನಿಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾಭಿಮಾನಿಗಳಿಗೆ ತುಂಬ ತೊಂದರೆ ಆಗಿದೆ. ಇದನ್ನು ಮನಗಂಡು ನಮ್ಮ ಸ್ಥಳೀಯ ಶಾಸಕರು ಶ್ರೀಯುತ ರಾಜೇಶ್ ನಾಯ್ಕರು ಅವರ ವೈಯಕ್ತಿಕ ನಿಧಿಯಿಂದ ಒಂದು ಟೆಂಪೋವನ್ನು ಖರೀದಿ ಮಾಡಿ ಅದನ್ನೀಗ ನಮಗೆ ಈ ಪೊಳಲಿಯ ನಮ್ಮ ಈ ಪರಿಸರಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದನ್ನು ಅಡ್ಡೂರಿನಿಂದ ಪೊಳಲಿ ತನಕ ಮಾತ್ರ. ಅಡ್ಡೂರಿನಲ್ಲಿ ಬಸ್ ಇಳಿಸ್ತಾರೆ. ಅಲ್ಲಿಂದ ಬಸ್ಸಲ್ಲಿ ಬರುವಂಥ ಭಕ್ತಾಭಿಮಾನಿಗಳು ಹಾಗೂ ವಿದ್ಯಾರ್ಥಿಗಳು ಪೊಳಲಿ ತನಕ ಬರಲಿಕ್ಕೆ, ಪೊಳಲಿಯಲ್ಲಿದ್ದವರನ್ನು ಅಲ್ಲಿ ಅಡ್ಡೂರಿಗೆ ಕರ್ಕೊಂಡು ಹೋಗಲಿಕ್ಕೆ ಇಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಿಜವಾಗಿಯೂ ಒಂದು ಉತ್ತಮ ಮಾದರಿಯಾದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ.